ಹಿಂದುತ್ವದ ಆಧಾರದಲ್ಲಿಯೇ ಈ ಬಾರಿಯ ಚುನಾವಣೆಯನ್ನು ಎದುರಿಸಬೇಕು. ಸಿದ್ಧಾಂತವನ್ನು ಬಿಟ್ಟು ಹೋಗತಕ್ಕಂಥ ಯಾರಿಗೂ ಕೂಡ ಈ ಚುನಾವಣೆಯಲ್ಲಿ ಗೆದ್ದು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಸಿದ್ಧಾಂತವನ್ನು ಬಿಟ್ಟರೆ ಈ ಸಮಾಜದಲ್ಲಿ ಯಾರೂ ಪರಿಗಣನೆ ಮಾಡ್ತಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಯೋಚನೆ ನಡುವೆ ಪಕ್ಷೇತರರಾಗಿ ನಾವು ಚುನಾವಣೆಯ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ನಿರೀಕ್ಷೆಗೂ ಮೀರಿದಂತಹ ಜನಬೆಂಬಲ, ಕಾರ್ಯಕರ್ತರ ಉತ್ಸಾಹ, ಸಮಾಜದ ಎಲ್ಲ ನಮ್ಮ ಸಂಘ ಪರಿವಾರದ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖರ ಆಶೀರ್ವಾದದಿಂದ ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಗೆದ್ದು ಬರ್ತೇನೆ. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೊತೆಗೂ ಕೂಡ ಪ್ರಾಮಾಣಿಕವಾಗಿರತಕ್ಕಂಥ ಕೆಲಸವನ್ನು ಮಾಡ್ತಾ ಒಬ್ಬ ದೇವದುರ್ಲಭ ಕಾರ್ಯಕರ್ತನ ನೋವನ್ನು, ನಾಡಿಬಿಡಿತವನ್ನು ಅರಿತುಕೊಂಡು ನಾನು ಈ ಸಮಾಜದಲ್ಲಿ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಮುಖ್ಯ ಎದುರಾಳಿ ಈ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಬರುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ನಾವು ಎದುರಾಳಿ ಯಾರು ಅನ್ನುವಂಥದ್ದನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬೇಕಾಗಿಲ್ಲ. ನಿಮಗೆ ಸಾಕಷ್ಟು ನೀವು ತಿಳಿದವರಿದ್ದೀರಿ. ಮಹಾಜನತೆ ಈಗಾಗಲೇ ಯಾರನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಬೇಕು ಅನ್ನತಕ್ಕಂಥ ನಿಶ್ಚಯ ಮಾಡಿದಂಗೆ ಸಮಾಜದಲ್ಲಿ ಬೆಳವಣಿಗೆಗಳು ಕಾಣ್ತದೆ. ಆ ಮಹತೋಬಾರ ಮಾಲಿಂಗೇಶ್ವರ ಪೂರ್ಣ ಆಶೀರ್ವಾದ ಮತ್ತು ಈ ಧರ್ಮದ ಕರ್ಮಭೂಮಿಯಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಭಗವಂತ ಅವಕಾಶ ಕೊಡ್ತಾನೆ ಅನ್ನತಕ್ಕಂಥ ಆಶಾದಾಯಕವಾಗಿರ್ತಕ್ಕಂಥ ಯೋಚನೆ ನಮ್ಮ ಜೊತೆಗಿದೆ. AVG English Medium School located in Alapura, Krishnanagara, Mudnooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangady. Personal attention to each kid. Admission open for 2023-24. AVG English Medium School and unit of AVG Educational and Charitable Trust, Alapura, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.